ನನಗೆ ಕೆನಡಕ್ಕಿಂತ ಸಹ ಈ ಕಾರೇ ಇಷ್ಟ. ಅವನಿಗೆ ಕೆನಡಾದಲ್ಲಿರೋ ಕಾರ್ಗಿಂತನೂ ಈ ಕಾರೇ ಇಷ್ಟ ಅಂತ. ಯಾಕೆ? ಮಾವನವರು ಧನಂಜಯ್ ಕುಮಾರ್ ಅಂತ ಅವ್ರ ಹೆಸರು. ನಾವು ಇವತ್ತು ಧರ್ಮಸ್ಥಳ ಹೊರಟಿದ್ದೀವಿ. ನನಗೆ ಎಷ್ಟು ಬೇವರಿದೆ, ಇಲ್ಲಿ ಎಷ್ಟು ಟೆಂಪರೇಚರ್ ಇದೆ ಅಂದರೆ ಇವಾಗ 34 ಡಿಗ್ರಿ ಇದೆ. ಆಬ್ವಿಯಸ್ಲಿ ನಮ್ಮ ದಕ್ಷಿಣ ಕನ್ನಡ ಯಾವಾಗಲೂ ಬಿಸಿ ಆಗಿರುತ್ತೆ. ನಾನು ಆ್ಯಕ್ಚುಲಿ ಒಂದು ಮದುವೆಗೆ ಹೋಗಿದ್ವಿ, ಎಲ್ಲರೂ ಅಲ್ಲಿ ಹೇಳ್ತಾ ಇದ್ರು ಇಲ್ಲಿ ಯಾಕೆ ನೀನು ವಿಡಿಯೋ ಮಾಡ್ತಿಲ್ಲ, ಇಲ್ಲೂ ಮಾಡು ಅಂತ. ಮಂಜುನಾಥ ಸ್ವಾಮಿ ಪ್ರಸಾದ ಏನೇನಿದೆ ತೋರಿಸು. ಪಾಪ್ಕಾರ್ನ್ ಇದೆ. ಅಯ್ಯೋ ಅದು ಪಾಪ್ಕಾರ್ನ್ ಅಲ್ಲ, ಕುಡಿಲಿ. ವೆಲ್ಕಮ್ ಟು ರಿಯಾನ್ಸ್ ಹೋಮ್. ಹಾಯ್ ರಿಯಾನ್ಶ್. ಹಾಯ್. ಏನು ಮಾಡ್ತಾ ಇದ್ದೆ? ಬಿಲ್ಡಿಂಗ್ ಬ್ಲಾಕ್ಸ್ ಎಲ್ಲ ಆಡ್ತಾ ಇದ್ದೆ. ಬಿಲ್ಡಿಂಗ್ ಬ್ಲಾಕ್ಸ್ ಎಲ್ಲ ಆಡ್ತಾ ಇದ್ದೆ. ಹಾಂ, ಇದು ಎಲ್ಲಿತ್ತು ಚಿನಿ ಇಷ್ಟೊಂದು ಟಾಯ್ಸ್ ನಿಂದು? ಈ ನನಗೆ ಗೊತ್ತಿದ್ದಿಲ್ಲ ಇಲ್ಲೇ ಇದೆ ಅಂತ. ನಾನೆಲ್ಲೋ ಬೇರೆ ಕಡೆ ಹೋಗಿ ಅದು ಏನೋ ಬಿಸಾಕೇನೋ ಇರ್ಬೋದು ಅಂತ ಹೇಳ್ತಾರೆ. ಇದು ಎಲ್ಲಿತ್ತು ಹೇಳು ಫಸ್ಟು, ಎಲ್ಲಿತ್ತಿದ್ದು ಟಾಯ್ಸ್ ಎಲ್ಲ ನಿಂದು? ಬೆಂಗಳೂರಿದ್ದು ಟಾಯ್ಸ್ ಅಲ್ಲೆಲ್ಲ ನಿಂದು. ಬ್ಯಾಂಗ್ಳೂರಲ್ಲಿ ಇರ್ಬೇಕಾದ್ರೆ ಟಾಯ್ಸು, ನಾವು ಕೆನಡಾ ಹೋಗ್ಬೇಕಾದ್ರೆ ಎಲ್ಲ ಇಲ್ಲಿ ತಾತನ ಮನೇಲಿ ಇಟ್ಟು ಹೋಗಿದ್ವಲ್ಲ. ಎಷ್ಟೊಂದಿದೆ ತೋರಿಸು. ಲಾರ್ಡ್ಸ್ ಆಫ್ ಇದೆಲ್ಲ. ಬ್ಯಾಗ್ ತೋರಿಸು. ಬ್ಯಾಗು ತೋರಿಸು, ಈ ಕಡೆ ತಿರ್ಗಿ ತೋರಿಸು. ಎಲ್ಲಿತ್ತದು ಬ್ಯಾಗ್? ಎಲ್ಲಿ ಸ್ಕೂಲ್ ಇದ್ದು ಬ್ಯಾಗ್ ಅದು ನಿಂದು? ನರ್ಸರಿ ಬ್ಯಾಗಾ? ಬಟ್ ಇದೊಂದಿದೆ ಬುಕ್ಸ್, ರಾಶಿ ಬುಕ್ಸ್ ಇದೆ. ತೋರಿಸು ಬುಕ್. ಯಾವ ಸ್ಕೂಲ್ ಇದೆ? ಏನು ಹೆಸರು ಅಂತ ಹೇಳಿ ನಿನ್ನ ಸ್ಕೂಲ್ ಇದ್ದು? ನರ್ಸರಿ. ಅದೇ ಯಾವ ಹೆಸರೇನಿತ್ತು ಸ್ಕೂಲ್ದು? ಬ್ರೈಟ್ ಕಿಡ್ ಸ್ಕೂಲ್ದಲ್ವಾ ಅದು? ಎಷ್ಟೊಂದು ಟಾಯ್ಸ್ ಇತ್ತಲ್ಲ ಚಿನಿ. ಲಾಟ್ಸ್ ಆಫ್ ಟಾಯ್ಸ್. ಇವಾಗ ಬಿಲ್ಡಿಂಗ್ ಬ್ಲಾಕ್ಸ್ ಆಟಾಡ್ತಾ ಇದೆಯಾ? ಅದು ಸ್ಕೂಲ್ ಬ್ಯಾಗು. ಇದು ಯೂನಿಫಾರ್ಮ್. ಎಲ್ಲಿದ್ದು? ಬ್ರೈಟ್ ಕಿಟ್ ಇದ್ದಲ್ಲ. ಇದನ್ನ ಹಾಕೊಂಡ್ರೆ ಏನು ಹೋಗ್ತಿದ್ದ ಡೈಲಿ ಸ್ಕೂಲ್ಗೆ. ಇವಾಗ ಕ್ಯಾನಡಾ ಸ್ಕೂಲಲ್ಲಿ ಯೂನಿಫಾರ್ಮೇ ಇಲ್ಲ ಅಲ್ಲ ಬಾಬಾ? ಅಲ್ಲಿ ಯೂನಿಫಾರ್ಮೇ ಕೊಟ್ಟಿಲ್ಲ. ಚೆನ್ನಾಗಿದೆ ಅಲ್ಲ? ಹೋಗೋಣ, ಇಲ್ಲೇ ಬ್ರೈಟ್ ಕಿಟ್ಗೆ ಹೋಗೋಣ, ಕ್ಯಾನಡಾದಲ್ಲಿ ಸ್ಕೂಲ್ಗೆ ಹೋಗೋಣ. ಕೆನಡಾನೇ ಆಗ್ಬೋದಾ? ಬ್ರೈಟ್ ಕಿಟ್ ಬೇಡವಾ? ಇಲ್ಲಿ ಎಕ್ಸಾಮ್ಸ್ ಇರುತ್ತಾ? ನಿಂಗೆ ಏನು ಗೊತ್ತು ಫಸ್ಟ್ ಆಫ್ ಆಲ್ ಎಕ್ಸಾಮ್ ಅಂದ್ರೆ ಏನು ಹೇಳು? ಎಕ್ಸಾಮ್ ಅಂದ್ರೆ ಆದ್ರೆ ಏನಾಯ್ತು, ಅದು ಚೆನ್ನಾಗಿರುತ್ತಲ್ಲ, ಮಜಾ ಇರುತ್ತೆ ಬರೆಯೋದು. ನಿಂಗೆ ಗೊತ್ತಿರೋದನ್ನ ಬರೆಯೋದು, ಅದೇ ಎಕ್ಸಾಮ್ ಅಷ್ಟೇ. ಮತ್ತಿನ್ನೇನು. ಇವಾಗ ಸದ್ಯಕ್ಕೆ ರೂಮ್ ಎಲ್ಲ ಒಂದು ಸ್ವಲ್ಪ ನಮ್ಮದು ಎಲ್ಲ ಇಲ್ಲಿ ಬ್ಯಾಂಗ್ಳೂರಿಂದ ನಾವು ಕೆನಡಾ ಹೋಗ್ತಾ ಎಲ್ಲ ಥಿಂಗ್ಸ್ ಎಲ್ಲ ಇಲ್ಲೇ ಇಟ್ಬಿಟ್ಟು ಹೋಗಿದ್ವಿ. ಹಾಗಂಗೆ ಲೈಕ್ ಸೋ ಮೆನಿ ಎಷ್ಟೊಂದು ಬಟ್ಟೆಗಳಿತ್ತು, ರೇಂಜ್ದು ಟಾಯ್ಸ್ ಆಗಿರ್ಬೋದು, ಮತ್ತು ಮನೆಯದೆಲ್ಲ ಪಾತ್ರೆ ಸಾಮಾನೆಲ್ಲ ಏನೇನಿತ್ತು ಎಲ್ಲ ಹಾಗಂಗೆ ಪ್ಯಾಕ್ ಮಾಡಿ ಮೇಲೆ ಹಾಕ್ಬಿಟ್ಟು ಹೋಗಿದ್ವಿ. ಸೊ ಅದೆಲ್ಲ ಫುಲ್ಲು ಏನೇನೋ ಆಗಿಬಿಟ್ಟಿತ್ತು. ಸೊ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ತೆಗೆದು ಎಲ್ಲ ಕ್ಲೀನಿಂಗ್ ಸೆಷನ್ ನಡೀತಾ ಇತ್ತು. ಮುಖ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು, ಇಲ್ಲಿ ಮೊದಲೇ ಸೆಕೆ. ಆ್ಯಂಡ್ ಏನಾದ್ರು ಕ್ಲೀನ್ ಮಾಡೋಕ್ಕೆ ಕೂತ್ರೆ ಅಂತೂ ಫುಲ್ ಸೆಕೆ. ಇಲ್ಲಿ ನಮ್ಮದು ದಕ್ಷಿಣ ಕನ್ನಡ ಸೈಡ್ ಯಾವಾಗಲೂ ಮಳೆಗಾಲ ಚಳಿಗಾಲ ಅಂತಿಲ್ಲ, ಯಾವಾಗಲೂ ಒಂದೇ ಕಾಲ ಇಲ್ಲಿ ಸೆಕೆಗಾಲ. ಎಲ್ಲೋ ಮಳೆಗಾಲದಲ್ಲಿ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ, ಬಟ್ ಓಕೆ ಆದರೂ ಬೆವರ್ತಾನೆ ಇರುತ್ತೆ. ಆ್ಯಂಡ್ ರೇಯಾನ್ಸ್ದು ಅಜ್ಜ ಸದ್ಯಕ್ಕೆ ಇವಾಗ ಇನ್ನೊಂದು ಮದುವೆಗೆ ಹೋಗಿದ್ದಾರೆ, ಅವ್ರನ್ನೂ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ನಿಮಗೆ. ಇದು ರೇಯಾನ್ಸ್ ಅಂತೂ ಇವಾಗ ಸದ್ಯ ಒಂದು ಓಲ್ಡ್ ಟಾಯ್ಸನ್ನೆಲ್ಲ ಇಲ್ಲಿ ಎಂಜಾಯ್ ಮಾಡ್ತಾ ಕೂತಿದ್ದಾನೆ. ಅವ್ನಿಗೇನೋ ಒಂದು ಸ್ವರ್ಗ ಸಿಕ್ಕಾಗಿದೆ. ಹಳೆ ಟಾಯ್ಸ್ ಎಲ್ಲ ನೋಡಿ ಅವನಿಗೆ ಒಂದು ನೊಸ್ಟಾಲ್ಜಿಕ್ ಫೀಲ್ ಬರ್ತಾ ಇದೆ, ಹಳೆ ಟಾಯ್ಸ್ ಎಲ್ಲ. ಸೊ ಅದನ್ನು ಎಂಜಾಯ್ ಮಾಡ್ತಾ ಇದ್ದಾನೆ. ಆ್ಯಂಡ್ ಇಲ್ಲಿ ನಾವು ಬಂದಾಗಿಂದನೂ ಒಂದು ಸ್ವಲ್ಪ ಮಳೆ ಇತ್ತು. ರಾತ್ರಿ ಎಲ್ಲ ಫುಲ್ಲು ಮಳೆ ಗುಡುಗು ಎಲ್ಲ ಇರ್ತಾಯಿತ್ತು, ಬಟ್ ಹಗಲು ಹೊತ್ತಲ್ಲಿ ಇರ್ತಾ ಇರಲಿಲ್ಲ. ಸೊ ನಾವೀಗ ಎಲ್ಲೋ ಹೋಗ್ಬೇಕಾದ್ರೂ ಬಚಾವಾಗ್ತಾ ಇದ್ವಿ, ಆರಾಮಾಗಿ ಹೋಗಿ ಬರ್ಬೋದಾಗಿತ್ತು. ನನ್ನ ಮಗ ಇಲ್ಲಿ ಇವಾಗ ಸ್ವಿಂಗಲ್ಲಿ ಆಟಾಡ್ತಾ ಇದ್ದಾನೆ. ರೇಯಾನ್ಶ್ಗೆ ಆ್ಯಕ್ಚುಲಿ ಇಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆದರೆ ಸ್ವಿಂಗಲ್ಲಿ ಆಟಾಡಬೇಕಾ, ಅವನ ಹತ್ರ ಇರೋ ಅಲ್ಲಿ ರಾಶಿ ಟಾಯ್ಸಲ್ಲಿ ಆಟಾಡಬೇಕಾ, ಅಥವಾ ಇಲ್ಲಿ ಹೊರಗಡೆ ಓಡಾಡಬೇಕಾ, ಏನು ಮಾಡಬೇಕು ಅಂತ ಅವ್ನಿಗೆ ಅರ್ಥ ಆಗ್ತಿಲ್ಲ. ಆ್ಯಂಡ್ ಇಲ್ಲೆಲ್ಲ ಅಕ್ಕಪಕ್ಕದ ಮನೆಯವರೆಲ್ಲ ಮಾತಾಡಿಸ್ತಾ ಇದ್ದಾರೆ ಬಂದು. ಸೊ ಅದು ಖುಷಿ ಆಯಿತು ಅವನಿಗೂ. ಎಲ್ಲರೂ ನಿನ್ನ ವೀಡಿಯೋದಲ್ಲಿ ನೋಡಿದ್ದೀವಿ ಅಂತ ಹೇಳ್ತಾ ಇರ್ತಾರೆ. ಸೊ ಅವ್ನು ಆ್ಯಕ್ಚುಲಿ ಏನಂದರೆ ವೀಡಿಯೋದಲ್ಲಿ ಮಾತಾಡ್ತಾನೆ, ಬಟ್ ಎದುರುಗಡೆ ಬಂದು ಹಿಂಗೆ ಯಾರಾದರೂ ಮಾತಾಡ್ಸಿದಾಗ ಸ್ವಲ್ಪ ಕಮ್ಮಿ ಮಾತಾಡ್ತಾನೆ. ಅಂದರೆ ಒಂದು ಸ್ವಲ್ಪ ಫಸ್ಟ್ ಒಂದೇ ಸರಿ ಓಪನ್ ಅಪ್ ಆಗಿ ಮಾತಾಡೋದಿಲ್ಲ. ಸೊ ಅದೇ ಎಲ್ಲ ಹೇಳ್ತಾ ಇದ್ರು, ವಿಡಿಯೋದಲ್ಲೆಲ್ಲ ತುಂಬ ಚೆನ್ನಾಗಿ ಮಾತಾಡ್ತೀವಿ ಹಾಗೆ ಹೀಗೆ ಅಂತೆಲ್ಲ ಅವನಿಗೆ ಮಾತಾಡಿಸ್ತಾ ಇದ್ರು. ಅಲ್ಲ ರೇಶ್, ಖುಷಿ ಆಯ್ತಾ ನಿಂಗೆ? ಇಲ್ಲಿ ಎಷ್ಟು ಜನ ಇದ್ದಾರಲ್ಲ ನಮ್ಮ ಮನೆ ಹಿಂದ್ಗಡೆ, ಎಲ್ಲರೂ ನಿನ್ನ ವೀಡಿಯೋಸ್ ನೋಡ್ತಾರಂತಲ್ಲ. ಎಲ್ಲ ಹೆಂಗೆ ಹೇಳೋದು ನೀನು ಅಂತ ಕೇಳ್ತಾ ಇದ್ರು. ವಿಡಿಯೋ ಎಂಡ್ ಮಾಡೋದು ಹೆಂಗೆ ಮಾಡ್ತಾಡ್ತು ಅಂತ. ಎಲ್ಲರಿಗೂ ನಿಂದು ವಿಡಿಯೋ ಎಂಡಿಂಗ್ ಇಷ್ಟ ಆಗುತ್ತೆ ಅಂತಲ್ಲ ರೇಶ್? ನಿಂದ ಎಂಡಿಂಗ್ ಇಷ್ಟ. ಅದಕ್ಕೆ ನಿನ್ನ ಹತ್ರ ನಾವು ಮಾಡಿಸೋದು ಯಾವಾಗಲೂ ಎಂಡಿಂಗು.
ಆ್ಯಕ್ಚುಲಿ ನಾನಿವಾಗ ಇಲ್ಲಿ ವೀಡಿಯೋಸ್ ಎಲ್ಲ ಹೆಂಗೆಂಗೋ ಆಗ್ತಾ ಇದೆ, ಅಂದರೆ ಒಂದೇ ದಿನದಲ್ಲಿ ಮುಗಿಸ್ತಾ ಇಲ್ಲ. ಅಂದರೆ ಊರಿಂದ ಬಂದ್ವಿ, ಬೆಂಗಳೂರಿಂದ ಬಂದ್ವಿ, ಒಂದು ವೀಕ್ ಅಲ್ಲಿದ್ವಿ, ಅಲ್ಲ ಒಂದು 5 days ಇದ್ವಿ ಬ್ಯಾಂಗ್ಳೂರಲ್ಲಿ. ಅಲ್ಲಿಂದ ಬಂದು ಅಪ್ಪ ಅಮ್ಮನ ಪುತ್ತೂರಿಗೆ ಡ್ರಾಪ್ ಮಾಡಿ, ಅಪ್ಪ ಅಮ್ಮನ ನಮ್ಮ ಜೊತೆ ಬಂದರು. ಸೊ ಅಲ್ಲಿಂದ ಅವ್ರನ್ನ ಡ್ರಾಪ್ ಮಾಡಿ ಇವಾಗ ಇಲ್ಲಿ ಬೆಳ್ತಂಗಡಿ ಒಂದು ಹಸ್ಬೆಂಡ್ ಮನೆ ಇಲ್ಲಿದ್ದೀವಿ. ಕಂಟಿನ್ಯೂಸ್ ಮಾಡೋಕ್ಕಾಗೋದಿಲ್ಲ ವೀಡಿಯೋಸ್. ನಾನು ಆ್ಯಕ್ಚುಲಿ ಒಂದು ಮದುವೆಗೆ ಹೋಗಿದ್ವಿ, ಎಲ್ಲರೂ ಅಲ್ಲಿ ಹೇಳ್ತಾಯಿದ್ರು ಇಲ್ಲಿ ಯಾಕೆ ನೀನು ವೀಡಿಯೋ ಮಾಡ್ತಿಲ್ಲ, ಇಲ್ಲೂ ಮಾಡು ಅಂತ. ಬಟ್ ನನಗೆ ಅಷ್ಟು ಕಂಫರ್ಟೇಬಲ್ ಆಗಲಿಲ್ಲ ಮಾಡೋಕ್ಕೆ. ಫಸ್ಟ್ಗೆ ಹೋಗ್ಬಿಟ್ಟು ನಾನು ವೀಡಿಯೋ ಮಾಡ್ತಾ ಕೂತೆ ಸರಿ ಇರಲ್ಲ, ಎಲ್ಲರನ್ನ ಮಾತಾಡಿಸ್ಬೇಕು ಅಂತ ಹೇಳ್ಬಿಟ್ಟು ವೀಡಿಯೋ ಎಲ್ಲ ಮಾಡೋಕ್ಕೋಗಿಲ್ಲ ಮದುವೆ ಮನೆಯಲ್ಲಿ. ಅಲ್ಲ ರೇಂಜ್ ಮದುವೆ ಮನೆಯಲ್ಲೂ ಸುಮಾರು ಜನ ಸಿಕ್ಕಿದ್ರು, ಎಲ್ಲರೂ ರೇಂಜ್ನ ಮಾತಾಡ್ಸ್ತಾ ಇದ್ರು, ತುಂಬ ಚೆನ್ನಾಗಿ ಮಾಡ್ತೀರಾ ವೀಡಿಯೋಸ್ ಎಲ್ಲ ಅಂತ ಹೇಳಿದ್ರು. ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಜನ ನೋಡಿದ ಅಂತ ಯಾರಾದರೂ ನಮಗೆ ಅವ್ರದ್ದು ಗೊತ್ತಿರಲ್ಲ, ಬಟ್ ಅವ್ರಿಗೆ ನಮ್ಮದು ಗೊತ್ತಿರುತ್ತೆ, ಅವರೇ ನಮ್ಮನ್ನ ಬಂದು ಮಾತಾಡಿಸ್ತಾರೆ. ಸೊ ತುಂಬ ಜನ ಆ ಥರ ಮಾತಾಡ್ಸಿದ್ರು, ತುಂಬಾ ಖುಷಿ ಆಯಿತು ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ. ಅಲ್ಲ ರೇಂಜ್? ಹಾಂ, ರೇಂಜ್ಗೂ ಅಷ್ಟೇ. ಸೊ ರೇಂಜ್ ನಾವಿಲ್ಲಿ ಅಪ್ಪಂದು ಹಿಂದಿಲ್ಲಿ ಕಾರ್ ಯಾವುದಿರೋದಂತ ನಾವು ತೋರಿಸೇ ಇಲ್ಲ. ನಮ್ದು ಯಾವ್ದು ಇಲ್ಲಿ ಕಾರ್ ಇರೋದು? ಫೋರ್ಡ್ ಇದೆ. ಎಲ್ಲಿತ್ತದು ಇಷ್ಟು ದಿನ? ಅಲ್ಲಿ ನಮ್ಮ ಅಕ್ಕಂದು ಸಿಸ್ಟ್ರ್ ಮನೆ, ಅಕ್ಕನ ಮನೇಲಿ ಇತ್ತು, ಬ್ಯಾಂಗ್ಳೂರಲ್ಲೇ ಇತ್ತು ಅದು. ಅವ್ರು ಅವಾಗ ಯೂಸ್ ಮಾಡ್ತಾ ಇದ್ರು. ಒಬ್ವಿಯಸ್ಲಿ ಬೇರೆ ಕಡೆ ಇಟ್ಟರೆ ಯಾರು ತೆಗಿಯಲ್ಲ ಕಾರು, ಅಲ್ಲಿಟ್ಟರೆ ಅದು ಅವ್ರು ಸ್ವಲ್ಪ ಯೂಸ್ ಮಾಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಬೆಂಗಳೂರಲ್ಲಿ ಇಟ್ಬಿಟ್ಟು ಹೋಗಿದ್ವಿ ನಾವು ಹೋಗಬೇಕಾದ್ರೆ ಕೆನಡಾಗೆ ನಮ್ಮ ಕಾರ್ನ. ಒಂದು ಫೇವ್ರೆಟ್ ಕಾರ್ ಆ್ಯಕ್ಚುಲಿ, ತುಂಬ ಇಷ್ಟ. ಬಟ್ ಅದೇ ಯೂಸ್ ಆಗಿಲ್ಲ, ತುಂಬ ಹಾಗೆ ಇದೆ ಇವಾಗ. ತೋರಿಸ್ತೀಯಾ ನಿನ್ನ ಕಾರ್ನ? ತೋರಿಸ್ತೀಯಾ? ಎಲ್ಲಿದೆ? ರೇಂಜ್ ಫೇವ್ರೆಟ್ ಕಾರ್ ಅಂತೆ ಅದು. ನನಗೆ ಕೆನಡಾಕ್ಕಿಂತ ಸಹ ಈ ಕಾರೇ ಇಷ್ಟ. ಅವನಿಗೆ ಕೆನಡಾದಲ್ಲಿರೋ ಕಾರ್ಗಿಂತನೂ ಈ ಕಾರೇ ಇಷ್ಟ ಅಂತ. ಯಾಕೆ? ಬ್ಲೂ ಕಲರ್ ನನಗೆ ಇದು ನೈಸ್ ಆಗಿ ಡಾರ್ಕ್ ಬ್ಲೂ ಹಾಕಿದ್ದಾರೆ, ಅದಕ್ಕೆ ಅವನಿಗೆ ಡಾರ್ಕ್ ಬ್ಲೂ ಕಲರ್ ಇಷ್ಟ ಅಂತೆ. ಸೊ ಹಾಗಾಗಿ ಅವನಿಗೆ ಈ ಕಾರೇ ಇಷ್ಟ ಅಂತೆ. ಅವನಿಗೆ ರೆಡ್ಗಿಂತನೂ ಬ್ಲೂ ಇಷ್ಟ ಅಂತೆ ಅದಕ್ಕೆ. ಆ್ಯಂಡ್ ಇಲ್ಲಿ ಬಂದು ಇವನಿಗೆ ನೀರೆಲ್ಲ ಚೇಂಜ್ ಆಗಿ ಒಂದೇ ಸರಿ ಸ್ಟಾರ್ಟಿಂಗ್ ಬಂದು 2 daysಗೆ ಫುಲ್ ಶೀತ ಕೆಮ್ಮು ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಇವಾಗ ಒಂದು ಸ್ವಲ್ಪ ಬೆಟರ್ ಆಗ್ತಾ ಇದೆ. ಇಲ್ಲ ಅಟ್ಲೀಸ್ಟ್ ಮದ್ದು ಕೊಡ್ಬೋದು ನಾವು. ಕ್ಯಾನಡಾದಲ್ಲಿ ಮದ್ದು ಕೊಡೋದಿಲ್ಲ ನಮ್ಗೆ, ಅವರಲ್ಲಿ ಏನು ಮೆಡಿಸಿನ್ ಟಾನಿಕ್ ಎಲ್ಲ ಏನೂ ಕೊಡೋಲ್ಲ, ಕಾಫ್ ಸಿರಪ್ ಎಲ್ಲ. ಸೊ ಅಲ್ಲಿ ನ್ಯಾಚುರಲ್ ಆಗಿ ಗುಣ ಆಗಬೇಕು ಅಂತ, ವಾಸಿ ಆಗಬೇಕು ಅಂತ ಇಲ್ಲಿ ಕೊಡ್ತಾರೆ, ಪರವಾಗಿಲ್ಲ. ಸೊ ಬಂದು ಮದ್ಗಿದೆಲ್ಲ ನಾವು ಸ್ವಲ್ಪ ಕೊಟ್ವಿ. ರೇಂಜ್ ಆಮೇಲೆ ಇನ್ನೊಂದು ಏನಕ್ಕೆ ರೇಂಜ್ ನಿಂಗೆ ಇಷ್ಟ ಕಾರು? ಯಾಕೆಂದ್ರೆ ನಾನು ಎಷ್ಟು ವರ್ಷ ಬರ್ಡ್ ಹಾಕಿದ್ದಾರೆ. ರೇಂಜ್ ಇದು ಕಾರ್ ಅಂತ ಹೇಳ್ಬಿಟ್ಟು ರೇಂಜ್ ಅಂತ ಬರ್ದಿದಾರಲ್ಲ, ಅದಕ್ಕೆ ನಾವೇ ಬಡ್ಡಿರೋ ಶಾಪಲ್ಲಿ ಹಾಕ್ಸಿದ್ರೆ ಶಾಪಲ್ಲಿ ಅವರು ಎಲ್ಲ ಮಾಡಿಕೊಡ್ತಾರೆ, ಅವ್ರು ಹಾಕಿರೋದು. ರೆಕ್ಟ್ಯಾಂಗಲ್ ಇದೆ, ರೆಕ್ಟ್ಯಾಂಗಲ್ ಇರೋದು ನಮ್ದು ಒಂದು ಅಲ್ಲಿ ರೂಮ್ ಇದೆ ನಮ್ದು. ಒಂದು ಆಚೆ ಒಂದು ವಿಂಡೋ ಓಪನ್ ಆಗಿದೆ, ಅದು ನಮ್ದೇ ಮನೆಯದು. ಮನೆದು ರೂಮ್ ಅದು ಓಪನ್ ಆಗಿದೆ. ನಿಮ್ದು ಎಲ್ಲಿಗೆ ಹೋಗ್ತಾ ಇದೆ? ರೈಟ್ ಆಗಿ ವಾಟರ್ ತೋರಿಕೆ. ಎಲ್ಲರನ್ನ ಇಂಟ್ರೊಡ್ಯೂಸ್ ಮಾಡಿದ್ದೆ. ಎಲ್ಲರೂ ನಿಮ್ಮ ದೀಪಕ್ ಫ್ಯಾಮಿಲಿ ಅವ್ರ ಕಡೆ ಫ್ಯಾಮಿಲಿನ ತೋರಿಸಿ ಅಂತ ಹೇಳಿದ್ರಿ. ಸೊ ಇವರು ನನ್ನ ಮಾವನವರು ಧನಂಜಯ್ ಕುಮಾರ್ ಅಂತ ಅವ್ರ ಹೆಸರು. ಯಾರಿದು? ಅವನು ಗುರುವಂಕೆರೆ ತಾತ ಅಂತ ಹೇಳೋದು. ಅಂದ್ರೆ ನಾವು ಇರೋ ಜಾಗದ ಹೆಸರು ಗುರುವಂಕೆರೆ ಅಂತ, ಇದು ಪ್ಲೇಸ್ ಹೆಸರು. ಸೊ ಅವ್ರವ್ರನ್ನ ಗುರುವಂಕೆರೆ ತಾತ ಅಂತ ಕರೆಯೋದು, ಅವ್ರು ಇನ್ನೊಬ್ರು ನನ್ನೊಬ್ಬರನ್ನ ಪುತ್ತೂರು ತಾತ ಅಂತ ಕರೆಯೋದು. ಸೊ ಆ ಥರ ಅಲ್ಲ ರೇಂಜ್? ಇವ್ರು ಯಾರು? ಗುರುವಂಕೆರೆ ತಾತ. ನಾವಿವತ್ತು ಧರ್ಮಸ್ಥಳ ಹೊರಟಿದ್ದೀವಿ. ನಮ್ಮ ಮನೆಯಿಂದ ಒಂದು 15-20 ಕಿಲೋಮೀಟರ್, ಒಂದು ಅರ್ಧ ಗಂಟೆಯಲ್ಲಿ ರೀಚ್
ಆಗ್ಬೋದು. ಸೊ ಇಲ್ಲಿ ಬಂದಿದ್ದೀವಿ. ಇನ್ನು ಇವತ್ತಿಲ್ಲಿಂದ ಪುತ್ತೂರ್ಗೆ ಹೋಗ್ಬೇಕು. ಸೊ ಅದಕ್ಕಿಂತ ಮುಂಚೆ ಒಂದು ಧರ್ಮಸ್ಥಳಕ್ಕೆ ವಿಸಿಟ್ ಕೊಟ್ಟು ಹೋಗೋಣ, ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಇವಾಗ ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ. ಅಲ್ಲ ರೇಂಜ್ ಏನಿದೆ ಅಲ್ಲಿ? ದೇವ್ರಿದ್ದಾರೆ. ಡಿಗ್ರಿ ಕಾಲೇಜು ಮತ್ತು ಪ್ರಕೃತಿ ಚಿಕಿತ್ಸೆ ಕಾಲೇಜ್ಗಳೆಲ್ಲ ಇದೆ. ಸೊ ಯಾರಾದರೂ ಉಜಿರೆಯಲ್ಲಿ ಓದಿರೋರು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಅವ್ರಿಗೊಂದು ಖುಷಿ ಆಗ್ಬೋದು, ನಮ್ಮ ಕಾಲೇಜು ನಾವು ಓದಿರೋ ಕಾಲೇಜ್ ಅಂತ. ಅಲ್ಲ ರೇಂಜ್? ಚೆನ್ನಾಗಿತ್ತಲ್ಲ ಕಾಲೇಜೆಲ್ಲ? ಅಪ್ಪ ಎಲ್ಲಿ ಓದಿದ್ದು? ಅಪ್ಪ ಇಲ್ಲಿ ಓದಿದ್ದಲ್ಲ, SDM PU ಮಾತ್ರ ಅಲ್ವಾ? PU ಮಾತ್ರ ಅವ್ರು SDM ಅಲ್ಲಿ ಮಾಡಿದ್ದು, ಬಟ್ ಇಂಜಿನಿಯರಿಂಗ್ ಎಲ್ಲ ಆಮೇಲೆ ಬ್ಯಾಂಗ್ಳೂರಲ್ಲಿ ಮಾಡಿದ್ದು. ಸೊ ಹಾಗಾಗಿ PU ಕಾಲೇಜ್ ಮಾತ್ರ ಅವ್ರದ್ದು, ಮತ್ತೆಲ್ಲ ಬೇರೆ. ಆ್ಯಂಡ್ ನನ್ನ ಮಾವ ಕೂಡ ಉಜಿರೆ SDM ಕಾಲೇಜಲ್ಲೇ ಕೆಮಿಸ್ಟ್ರಿ ಲ್ಯಾಬ್ ಟೆಕ್ನಿಷಿಯನ್ ಆಗಿತ್ತು. ಗೊತ್ತಾ? ಅವ್ರ ಜೊತೆ ನಾನು ಕನ್ನಡದಲ್ಲಿ ಮಾತಾಡಲ್ಲ, ಅವ್ರ ಜೊತೆ ನಾನು ತುಳುನಲ್ಲೇ ಮಾತಾಡೋದು. ಸೊ ಅವ್ರ ಹತ್ರ ನಾನು ಮಾತಾಡ್ಬೇಕಾದ್ರೆ ಅವ್ರ ಹತ್ರ ನಂಗೆ ಕನ್ನಡ ಬರೋದಿಲ್ಲ, ತುಳುನೇ ಬರೋದು ಅವ್ರ ಹತ್ರ. ಇವ್ರ ಹತ್ರ ಮಾತ್ರ ಕನ್ನಡ, ಮಾವನ ಹತ್ರ ಮತ್ತೆ ಇಲ್ಲಿ ಫ್ಯಾಮಿಲಿ ಎಲ್ಲ ನಾವು ತುಳುನೇ ಮಾತಾಡೋದು. ಆಯ್ತಾ? ಮಾಡ್ತಾ ಇದ್ದೀವಿ. ಇಲ್ಲಿ 11 to 12 ನೈವೇದ್ಯ ಟೈಮ್ ಇರುತ್ತೆ. ಸೊ ಅವಾಗ ಒಳಗಡೆ ಬಿಡಲ್ಲ. ಸೊ ಇನ್ನು 12 o'clock ಆದಮೇಲೆ ಬಿಡ್ತಾರೆ. ಸೊ ಇವಾಗ 11:30 ಆಗ್ತಾ ಬಂತು. ಒಳಗಡೆ ಹೋಗೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಜೊತೆ ನಿಮಗೂ ಒಂದು ಧರ್ಮಸ್ಥಳ ದರ್ಶನ ಮಾಡಿಸೋಣ ಅಂತ. ಬಟ್ ಆಬ್ವಿಯಸ್ಲಿ ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ಸೊ ಹೊರಗಡೆಯಿಂದನೇ ನೋಡಿದ್ರು ಒಂದು ಎಷ್ಟೋ ಪುಣ್ಯ ಬರುತ್ತೆ ಧರ್ಮಸ್ಥಳಗೆ ಅಂತ ಹೇಳ್ತಾರೆ. ಸೊ ನಿಮಗೂ ಎಲ್ಲ ಒಂದು ದರ್ಶನ ಮಾಡಿಸೋಣ ಅಂತ ನಮ್ಮ ಜೊತೆ. ಅಲ್ಲ ರೇಂಜ್ ತುಂಬ ಸರಿ ಬಂದಿದೆ. ಲಾಸ್ಟ್ ಟೈಮು 2 years ಬ್ಯಾಕ್ ಬಂದಿದ್ದ, ಇವಾಗ ಇನ್ನೊಂದ್ಸರಿ ಬರ್ತಾ ಇರೋದು. ಅಲ್ಲ ಚಿನಿ? ನಮ್ಗೆ ಇಲ್ಲಿ ಒಬ್ರದ್ದು ಆಲ್ರೆಡಿ ಪರಿಚಯ ಇದ್ದಿದ್ದರಿಂದ ದರ್ಶನನೂ ಆಯಿತು. ಆ್ಯಂಡ್ ಇವತ್ತು ಏನು ಸೋಮವಾರ ಅಲ್ಲ, ಸೋಮವಾರ ಆದರೆ ತುಂಬ ರಶ್ ಇರುತ್ತೆ. ಇವತ್ತೇನು ಅಷ್ಟು ರಶ್ ಇಲ್ಲ. ಸೊ ಬೇಗ ಬೇಗ ಆಯಿತು, ಪ್ರಸಾದನೂ ಸಿಕ್ಕಿತ್ತು. ಅಲ್ಲ ರೇಂಜ್ ಬೈಲಿ ನೋಡಿದ್ಯಾ ದೇವ್ರನ್ನ? ದರ್ಶನ ಆಯ್ತಲ್ಲ, ಖುಷಿ ಆಯ್ತಾ? ಊಟ ಮಾಡಿದ್ಯಾ? ಹೇಗಿತ್ತು ಊಟ? ಕೇಳ್ತಿಲ್ಲ, ಮಾಸ್ಕ್ ಕೆಳಕೊಂಡು ಮಾಡು. ಎಸ್, ಎಲ್ಲದಿನ
ದಿನಕ್ಕಿಂತ ಇವತ್ತಿದೆ ಚೆನ್ನಾಗಿತ್ತಲ್ಲ. ರೇಯನ್ಶ್ ಯಾವತ್ತು ಊಟ ಚೆನ್ನಾಗಿತ್ತು ಅಂತ ಹೇಳೋನೇ ಅಲ್ಲ, ಬಟ್ ಇಲ್ಲಿ ಇವತ್ತು ಊಟ ಮಾಡಿ ಊಟ ಸೂಪರ್ ಆಗಿತ್ತು, ಎಲ್ಲ ದಿನಕ್ಕಿಂತ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾನೆ. ಅದು ಧರ್ಮಸ್ಥಳ ದೇವ್ರದ್ದು ಒಂದು ಇದು ಅಲ್ವಾ, ದೇವ್ರದ್ದು ಊಟ ಅದು. ಸೊ ಹಂಗಾಗಿ ಟೇಸ್ಟ್ ಇರುತ್ತೆ ಅಲ್ಲ ಚಿನಿ? ಎಸ್, ಖುಷಿ ಆಯ್ತಾ ನಿಂಗೆ? ಹಾಂ. ಮನೆಯಿಂದ ನಾವು 10:45 ಹೊರಟಿದ್ದು, 10:45 ಹೊರಟು 12 ಗಂಟೆ ಒಳಗೆ ನಮ್ಮದು ದರ್ಶನ ಆಗಿ ಊಟನೂ ಆಯ್ತು ಇವತ್ತು ಅಲ್ಲ ರೇಯನ್ಶ್? ಎಸ್. ರೇಯನ್ಶ್ ಕಾಲು ಸುಡ್ತಾ ಇದೆಯಾ? ಬಿಸಿ ಇದೆ ಅಲ್ಲ, ತುಂಬ ಬಿಸಿಲಿದೆ ಅಲ್ಲ, ಅದ್ರ ಮೇಲೆ ಹೋಗ್ಬೇಡ, ಇನ್ನೂ ಬಿಸಿ ಆಗುತ್ತೆ ನಡಿ. ಸೊ ಅಲ್ಲಿಗೆ ನಮ್ಮದು ಧರ್ಮಸ್ಥಳ ದರ್ಶನ ಮುಗೀತು. ರೇಯನ್ಶ್ ನಿಂದು ಮುಖ ತೋರಿಸ್ತು. ಹಂಗೆ ಎಷ್ಟು ಗೊತ್ತಿಲ್ಲ ನನಗೆ, ಎಷ್ಟು ಬೇವರಿದೆ ಇಲ್ಲಿ, ಎಷ್ಟು ಟೆಂಪ್ರೇಚರ್ ಇದೆ ಅಂದರೆ ಇವಾಗ 34 ಡಿಗ್ರಿ ಇದೆ. ಆಬ್ವಿಯಸ್ಲಿ ನಮ್ಮ ದಕ್ಷಿಣ ಕನ್ನಡ ಯಾವಾಗಲೂ ಬಿಸಿ 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 ಆಗಿರುತ್ತೆ. ಇವತ್ತು ನನ್ನ ಮುಖ ನೋಡಿ ಗೊತ್ತಾಗ್ತಾ ಇರ್ಬೋದು ನಿಮಗೆ ಎಷ್ಟು ಶೆಕೆ ಇದೆ ಅಂತ. ಅಷ್ಟು ಶೆಕೆ ಇದೆ, ನಾನು ಹಣೆಗಿಟ್ಟಿದ್ದು ಸ್ಟಿಕ್ಕರ್ ಕೂಡ ಬಿದ್ದೋಯ್ತು, ಅಷ್ಟು ಶೆಕೆ ಇದೆ ಇಲ್ಲಿ ಇವಾಗ. ನಡೆಯೋಕ್ಕಾಗ್ತಾ ಇರಲಿಲ್ಲ ಕೆಳಗಡೆ, ಅಷ್ಟು ಕಾಲು ಸುಡ್ತಾ ಇತ್ತು. ಅದೇ ಎನಿವೇಸ್ ಅಲ್ಲಿ ಹೋಗ್ಬೇಕು ಅಂದರೆ ಒಳಗಡೆ ಅಷ್ಟೊತ್ತು ಚಪ್ಪಲ್ ಹಾಕೊಂಡಿರ್ಬಾರ್ದು, ತೆಗ್ದೇ ಇರಬೇಕು. ಸೊ ಕಾಲು ಸುಟ್ಟು ಕಾಲ ಮೇಲೆ ಇಟ್ಕೊಂಡು ಹೆಂಗೋ ಆಫ್ ಮಾಡ್ಕೊಂಡು ಹೋದ್ವಿ ಅಲ್ಲ ಚಿನಿ? ಧರ್ಮಸ್ಥಳ ದೇವ್ರದ್ದು ಪ್ರಸಾದ ಕೂಡ ಎಲ್ಲರಿಗೂ. ಮಂಜುನಾಥ ಸ್ವಾಮಿ ಪ್ರಸಾದ ಏನೇನಿದೆ ತೋರಿಸು. ಅಯ್ಯೋ ಅದು ಪಾಪ್ಕಾರ್ನ್ ಅಲ್ಲ, ಕುಡಿಲಿ. ಪಾಪ್ಕಾರ್ನದ್ದೇ ಇದೇನಿದು? ಅಣ್ಣಪ್ಪ ಸ್ವಾಮಿದು ಬೆಲ್ಲಕಾಯಿ ಪ್ರಸಾದ ಅಂತ ಇದು, ಪಾಪ್ಕಾರ್ನ್ ಅಲ್ಲ. ಮತ್ತೇನಿದೆ? ಅದು ಇದು ದ್ರಾಕ್ಷಿ ಮತ್ತು ಇದು ಕಲ್ಸಕ್ಕರೆ ಇದೆ. ಆಮೇಲೆ ಒಂದು ಯಾರು ಸ್ವೀಟ್ ಇದೆ. ಸ್ವೀಟ್ ಅಲ್ಲ, ಅದೂ ಒಂಥರ ಪಂಚಕಜ್ಜಾಯ ಥರ. ಏನು ಗೊತ್ತಾ ಅದು? ಗಣಪತಿದು ಪಂಚಕಜ್ಜಾಯ ಆಯ್ತು ನೋಡಿ, ಮಹಾಗಣಪತಿ ಪಂಚಕಜ್ಜಾಯ. ನೆಕ್ಸ್ಟ್ ಬೇರೇನಿದೆ? ಅದೇನೋ ಸ್ವೀಟ್, ಅದು ಕುಡಿಲಿ. ಇದು ಸ್ವೀಟ್, ಇದೇನೋ ಒಳಗಡೆ ಸ್ವೀಟ್ ಇರುತ್ತೆ. ಕುಂಕುಮ ಅದು ದೇವಿ ಅಮ್ಮನವ್ರದ್ದು ಕುಂಕುಮ ಅದು. ಕೊಡು. ಇದು ತೀರ್ಥ, ಇದು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ತೀರ್ಥ. ಆಯ್ತು, ಇಷ್ಟು ಪ್ರಸಾದ ಕೊಟ್ಟಿದ್ದಾರಲ್ವಾ. ನಮ್ಮ ಧರ್ಮಸ್ಥಳ ಟ್ರಿಪ್ ಮುಗೀತು, ಅಲ್ಲಿ ಹೋಗಿ ಎಲ್ಲ ದರ್ಶನ ಆಯಿತು, ಮನೆಗೆ ಬಂದು ಈಗ ರಿಟರ್ನ್ ಆನ್ ದ ವೇ ಟು ಪುತ್ತೂರು ಹೋಗ್ತಾ ಇದ್ದೀವಿ. ಬಂದು ಇವಾಗ ಆಲ್ಮೋಸ್ಟ್ 10 days ಆಯಿತು ನಾವು ಪುತ್ತೂರು ಹೋಗಿಲ್ಲ, ಇವತ್ತೇ ಫಸ್ಟ್ ಇವಾಗ ಹೋಗ್ತಾ ಇರೋದು. ಹೌದು, ಪುತ್ತೂರಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಗುರುವಾಯನಕೆರೆ ಅಂದರೆ ನನ್ನ ಹಸ್ಬೆಂಡ್ ಮನೆಯಿಂದ ಪುತ್ತೂರಿಗೆ 1 hour ಡಿಸ್ಟೆನ್ಸ್ ಅಷ್ಟೇ, ಒಂದು 30-35 ಕಿಲೋಮೀಟರ್ಸ್ ಇದೆ. 1 hour ಅಲ್ಲಿ ಹೋಗುತ್ತೆ, 45 minutes 1 hour ಅಲ್ಲಿ ರೀಚ್ ಆಗುತ್ತೆ. ಸೊ ಹತ್ರ ಅವಾಗ ಹೋಗ್ತಾ ಬರ್ತಾ ಇರ್ಬೋದು ಬೇಕಿದ್ರೆ. ಸೊ ಇವಾಗ ಸದ್ಯಕ್ಕೆ ಹೊರಟಿದ್ದೀವಿ ಅಲ್ಲ ರೇಯನ್ಶ್? ರೇಯನ್ಶ್ಗೆ ಅಜ್ಜಿನ ನೋಡ್ಬೇಕಂತೆ, ಇವಾಗ 1 week ಆಯಿತು ನೋಡಿದೆ ಅಜ್ಜಿನ. ಸೊ ಅಜ್ಜಿನ ನೋಡಬೇಕು ಅಂತ ಹೇಳಿ ಇವಾಗ ಹೋಗ್ತಾ ಇದ್ದೀವಿ. ಇನ್ನು ಅಲ್ಲಿ ಹೋಗಿ ನಾನು ಮುಂದಿನ ವ್ಲಾಗ್ ಎಲ್ಲ ಅಲ್ಲಿ ಕಂಟಿನ್ಯೂ ಮಾಡ್ತೀವಿ. ಸದ್ಯಕ್ಕೆ ಈ ವ್ಲಾಗನ್ನು ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ ಅಲ್ಲ ರೇಯನ್ಶ್? ಪುತ್ತೂರಿಗೆ ಹೋದ್ಮೇಲೆ ಅಲ್ಲಿ ಎಲ್ಲ ಅದು ಇದು ಎಲ್ಲ ತೋರಿಸಿ, ನನ್ನ ಮನೆ ಹತ್ರ ಅದೆಲ್ಲ ತೋರಿಸ್ತೀನಿ ನಾನು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಟಾಟಾ, ಬಾಯ್ ಬಾಯ್. ಬಾಯ್ ಬಾಯ್. ಈ